ಪ್ರತಿನಿತ್ಯ ಹವಾನಿಯಂತ್ರಿತ ವಾಹನದಲ್ಲಿ ಓಡಾಡುತ್ತಿದ್ದ ಜಿಲ್ಲಾಧಿಕಾರಿ, ಅಪರ ಜಿಲ್ಲಾಧಿಕಾರಿ ಮತ್ತು ಇತರ ಸಿಬ್ಬಂದಿ ಸಾರ್ವಜನಿಕ ಸಾರಿಗೆ ಕಲ್ಪನೆಯಲ್ಲಿ ಪ್ರಯಾಣಿಸಿ ಸಮೂಹ ಸಾರಿಗೆ ಬಳಕೆಗೆ ಮುನ್ನಡಿ ಬರೆದರು. ಜಿಲ್ಲಾಧಿಕಾರಿ ಹೆಪ್ಸಿ ಬಾರಣಿ ಕೊಲಾರ್ಪಾಟಿ ನಿರ್ದೇಶನದಲ್ಲಿ ಎಲ್ಲರೂ ಕೂಡ ವಾರ್ತಾ ಇಲಾಖೆಯ ವಾಹನದಲ್ಲಿ ಮಣಿಪಾಲದಲ್ಲಿರುವ ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿದರು. ಮುಂಜಾನೆ ಜಿಲ್ಲಾಧಿಕಾರಿ ನಿವಾಸದಿಂದ ಹೆಪ್ಸಿ ಬಾರಾಣಿ ಕೊಲಾರ್ಪಾಟಿ ವಾಹನ ಚಾಲಕ ಮತ್ತು ಅಂಗರಕ್ಷಕರು ವಾಹನ ಏರಿದ್ರು. ಜೊತೆಗೆ ಅಪರ ಜಿಲ್ಲಾಧಿಕಾರಿ ವಿದ್ಯಾಕುಮಾರಿ ಅವರು ಜಿಲ್ಲಾಧಿಕಾರಿಗಳಿಗೆ ನೀಡಿದ್ರು. ವಿವಿಧ ಅಧಿಕಾರಿಗಳು ತಮ್ಮ ಸರ್ಕಾರಿ ವಾಹನ ಬಿಟ್ಟು ಸಾರ್ವಜನಿಕ ಸಾರಿಗೆ ಏರಿದ್ರು. ಡಿಸಿ ನಿವಾಸದಿಂದ ಹೊರಟ ವಾಹನ ಬನ್ನಂಜಿಯ ತಾಲೂಕು ಕಚೇರಿ ಮಾರ್ಗವಾಗಿ ಸಿಟಿ ಬಸ್ ನಿಲ್ದಾಣ, ಎಂಜಿಎಂ ಕಾಲೇಜು ಮಾರ್ಗದಲ್ಲಿ ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಲು ಕಾಯುತ್ತಿದ್ದ ವಿವಿಧ ಅಧಿಕಾರಿ ಮತ್ತು ಸಿಬ್ಬಂದಿಯನ್ನ ಹತ್ತಿಸಿಕೊಂಡು ಕಚೇರಿ ತಲುಪಿತು. ಸಂಜೆ ಕಚೇರಿ ಮುಕ್ತಾಯದ ನಂತರವೂ ಕೂಡ ಸಾರ್ವಜನಿಕ ವಾಹನದಲ್ಲಿ ಎಲ್ಲರೂ ಕೂಡ ಮರಳಿದ್ರು.